ಬೆಳ್ತಂಗಡಿಯ ವಾಣಿ ವಿದ್ಯಾಸಂಸ್ಥೆ ಈ ಬಾರಿ PUCಯಲ್ಲಿ ಹಾಗೆಯೇ SSLCಯಲ್ಲಿ ಭರ್ಜರಿ ಫಲಿತಾಂಶ ಪಡೆದಿರುವಂಥದ್ದು. ಲಾಸ್ಟ್ ಟೈಮ್ PUC ರಿಸಲ್ಟ್ಗಳು ಬಂದಿದ್ವಿ, ಆವತ್ತು ಕೂಡ ಅಷ್ಟೇ ತುಂಬ ಟಾಪರ್ಸ್ ಇದ್ದರು, ರ್ಯಾಂಕ್ ಪಡೆದಂಥವ್ರು ಇದ್ದರು, ಎಲ್ಲರೂ ಕೂಡ ಇಂಟರ್ವ್ಯೂ ಮಾಡಿರುವಂಥದ್ದು. ಇದೀಗ ನಾವು SSLC ರಿಸಲ್ಟ್ ಬಂದಿದೆ. ಇದೀಗ ವಾಣಿ ವಿದ್ಯಾಸಂಸ್ಥೆಯ SSLC ವಿದ್ಯಾರ್ಥಿನಿಯಾಗಿರುವಂಥ ಪ್ರಾಪ್ತಿಯವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಫುಲ್ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ಇವರು ಅವರ ಅಜ್ಜಿ ಮನೆಗೆ ಹೋಗಿದ್ದರು ಬಂಗಾಡಿಗೆ ರಜಾ ದಿನವನ್ನು ಕಳೆಯೋಕ್ಕೋಸ್ಕರ. ಅದು ಇವತ್ತು ನಾವು ಇಲ್ಲಿ ಬಂದ ಕಾರಣಕ್ಕೋಸ್ಕರ ರಿಸಲ್ಟ್ ಬಂತು, ಅನೌನ್ಸ್ ಆಗಿದೆ. ಅವರಿಗೆ 625ರಲ್ಲಿ 620 ಅಂಕ ಪಡೆದಿರುವಂಥದ್ದು, ನಮ್ಮ ಸ್ಟೇಟ್ಗೆ 6ನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗಾಗಿ ಓಡೋಡಿ ಬಂದಿರುವಂಥದ್ದು ತುಂಬ ಖುಷಿ ಆಯಿತು. ನಮ್ಮ ವಾಣಿ ವಿದ್ಯಾಸಂಸ್ಥೆ ಪ್ರತಿ ವರ್ಷ ಕೂಡ ಹಾಗೆಯೇ ಒಳ್ಳೊಳ್ಳೆ ರಿಸಲ್ಟ್ ಪಡಿತಾ ಇದೆ. ಇದೀಗ ನೀವು ನಿಮ್ಮಂತ ಕೇಳೋದು ಒಂದೇ ಒಂದು ಪ್ರಶ್ನೆ, ನಿಮ್ಮ ನಿರೀಕ್ಷೆ ಇಷ್ಟು ಇತ್ತ, ಅಷ್ಟರ ಮಟ್ಟಿಗೆ ಮಾರ್ಕ್ಸ್ ಬಂತ ಹೇಗೆ ಅಂತ? ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು 620ಗಿಂತ ಜಾಸ್ತಿ ಬರ್ಬೋದು ಅಂತ. ಸೊ ಸೈನ್ಸಲ್ಲಿ ಎಷ್ಟು ಮಾರ್ಕ್ ಹೋಗ್ತದೆ ಅಂತ ಆಲ್ರೆಡಿ ಗೊತ್ತಿತ್ತು ನನಗೆ. ಕನ್ನಡದಲ್ಲಿ 1 ಮಾರ್ಕ್ ನೋಡಬೇಕಷ್ಟೇ, ಮತ್ತೆಲ್ಲ ಸಬ್ಜೆಕ್ಟಲ್ಲಿ ಫುಲ್ ಬರ್ಬೋದು ಅಂತ ಒಂದು ನಿರೀಕ್ಷೆ ಇತ್ತು. ಸೈನ್ಸಲ್ಲಿ ಎಷ್ಟು ಮಾರ್ಕ್ ಬಂದಿದೆ ನಿಮಗೆ? ಸೈನ್ಸಲ್ಲಿ 96 ಬಂದದ್ದು. ಸೊ ಅದ್ರ ನಿಮಗೆ ಆ ಥರ ಮಾರ್ಕ್ ಹೋಗುತ್ತೆ ಅಂತ ಸ್ವಲ್ಪ ಗೊತ್ತಿತ್ತು. ಹೌದು. ಕನ್ನಡದಲ್ಲಿ 1 ಮಾರ್ಕ್ ಹೋಗಿತ್ತು, ಸೊ ಅದು ಸ್ವಲ್ಪ ಡೌಟ್ ಇದೆ. ಓಕೆ, ಪರವಾಗಿಲ್ಲ. ಈಗ ಇನ್ನೊಂದು ಇವ್ರದ್ದು ಮೇನ್ ಪಾಯಿಂಟ್, ಅವರ ಪೇರೆಂಟ್ಸ್ ಇಬ್ಬರು ಕೂಡ ವಾಣಿ ವಿದ್ಯಾಸಂಸ್ಥೆಯಲ್ಲೇ ಲೆಕ್ಚರರ್ ಕೆಲಸ ಮಾಡ್ತಿರುವಂಥವ್ರು. ಇದೀಗ CET ವರ್ಕಲ್ಲಿ ಕೂಡ ಅವರು ಬ್ಯುಸಿ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಎಂಜಾಯ್ಮೆಂಟಿಗೋಸ್ಕರ ಅಜ್ಜಿ ಮನೆಗೆ ಹೋಗಿದ್ದೀರಾ. ಸೊ ರಿಸಲ್ಟ್ ಬಂದಾಗ ನೀವು ಫಸ್ಟ್ ನಿಮಗೆ ಹೇಳಿದವರು ಯಾರು, ನೀವು ನೋಡಿದ್ರೆ ಹೇಗೆ? ನಮಗೆ ಅಂದರೆ ನಾನು ಅಣ್ಣ ತೋರಿಸಿದ್ರು ನನಗೆ ಇಷ್ಟು ಮಾರ್ಕ್ ಬಂದಿದೆ ಅಂತ. ಫುಲ್ ಖುಷಿ ಆಯಿತು. ಆ ಮೂಮೆಂಟ್ ಹೇಗಿತ್ತು? ಫುಲ್ ಖುಷಿಯಾಗಿತ್ತು ನನಗೆ. ಅಂದರೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಏನಂದು, ಅಂದರೆ ಒಂದು ಹಾರ್ಡ್ ವರ್ಕಿಗೆ ಒಂದು ಒಳ್ಳೆ ಫಲ ಸಿಕ್ಕಿದೆ ಅಂತ ಅನ್ನಿಸ್ತು ನನಗೆ. ಹಾರ್ಡ್ ವರ್ಕ್ ಅಂತ ಹೇಳಿದಾಗ ಈ ಪ್ರಶ್ನೆ ಕೇಳಲೇಬೇಕು. ಹೇಗಿತ್ತು ನಿಮ್ಮ ಅದು ರೀಡಿಂಗ್ ಟೈಮ್ ಟೇಬಲ್ ಎಲ್ಲ ಹೇಗಿತ್ತು ಅಂತ? ಅಂದರೆ ನಾನು ಸ್ಟಾರ್ಟಿಂಗಿಂದಲೇ ಓದ್ತಾ ಇದ್ದೆ, ಯಾವ ಕಾನ್ಸೆಪ್ಟನ್ನು ಬಿಡ್ತಿರ್ಲಿಲ್ಲ. ಒಂದು ಸ್ಮಾಲ್ ಕಾನ್ಸೆಪ್ಟ್ ಡೌಟ್ ಇದ್ದರೂ ನಾನು ನೆಕ್ಸ್ಟಿಂದನೇ ಟೀಚರ್ಸ್ ಹತ್ರ ಬಂದು ಕ್ಲಿಯರ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಇಲ್ಲಿ ಟೀಚರ್ಸ್ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಯಾವುದೇ ಒಂದು ಸ್ಮಾಲ್ ಕ್ವಶನ್ಸ್ ಇದ್ದರೂ ನಾನು ಎಷ್ಟು ಸತಿ ಕೇಳಿದ್ರು ಅದನ್ನು ಅವ್ರು ಮತ್ತೆ ಮತ್ತೆ ನಮಗೆ ಹೇಳಿಕೊಡ್ತಾ ಇದ್ರು. ಸೊ ಆ ಒಂದು ಕಾರಣದಿಂದ ಐ ಥಿಂಕ್ ನನಗೆ, ಅಂದರೆ ನಾನು ಮೆಮೊರೈಸ್ ಮಾಡೋಕ್ಕಿಂತ ಜಾಸ್ತಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಸೊ ಅದೊಂದು ಹೆಲ್ಪ್ ಆಯಿತು ನನಗೆ ತುಂಬ ಅಂತ ಅನ್ನಿಸ್ತು. ಓಕೆ, ಸೊ ವಾಣಿ ವಿದ್ಯಾಸಂಸ್ಥೆ ಬೆಸ್ಟ್ ಅಂತೀರಾ? ಅಂದರೆ ಇಲ್ಲಿ ಮುಖ್ಯ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ ಅವರು ದಾಖಲಾತಿ ಮಾಡಬೇಕಾದ್ರೆ ಎಲ್ಲರೂ ಕೂಡ 100% ಇರಬೇಕು, 90 ಎಬೋವ್ ಇರಬೇಕು ಅಂತ ಇಲ್ಲಿ ಅವರು ಸ್ವೀಕಾರ ಮಾಡೋದಿಲ್ಲ. ಯಾವುದೇ ಫೇಲ್ ಆದವರು ಕೂಡ ಇಲ್ಲಿ ಅವರು ಪಡೆಯುವಂಥದ್ದು. ಆದರೂ ಕೂಡ ಅವರು ಕೂಡ ನೆಕ್ಸ್ಟಿಗೆ ಟಾಪರ್ ಆಗುವಂಥ ರಿಸಲ್ಟ್ ಇದು ಬರುತ್ತೆ. ಸೊ ಹಾಗಾಗಿ ವಾಣಿ ಸಂಸ್ಥೆ ಬಗ್ಗೆ ಹೇಳಲೇಬೇಕು. ಸೊ ನೀವೇನು ಹೇಳ್ತೀರಿ? ಇಲ್ಲಿ ಅಂದರೆ ನಮಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರಿಪ್ರೇಟರಿಯಲ್ಲಿ ತುಂಬ ಲೋ ಮಾರ್ಕ್ಸ್ ಬರ್ತಿತ್ತು ನನಗೆ. ಸ್ಟಾರ್ಟಿಂಗ್ ಪ್ರಿಪ್ರೇಟರಿಯಲ್ಲಿ ಅಷ್ಟು ಚೆಂದ ಮಾರ್ಕ್ ಬರ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸೇ 75ಗಿಂತ ಕ್ರಾಸೇ ಆಗ್ತಿರಲಿಲ್ಲ. ಇಲ್ಲಿ ಸರಿ 75 ಅಂದರೆ ಫುಲ್ ಬಂದಿದೆ. ಸೊ ಅದಕ್ಕೆ ಒಂದು ಕಾರಣ ಇಲ್ಲಿನ ಟೀಚರ್ಸ್ ಅಂತ ಹೇಳ್ಬೋದು. ನಾನು ಅಂದರೆ ಯಾವುದೇ ಒಂದು ಮಿಸ್ಟೇಕ್ಸ್ ಇದ್ರು ಅದನ್ನು ಅವ್ರು ತಿತ್ತಾ ಇದ್ರು. ಅಂದರೆ ಇನ್ನು ಹೀಗೋದು ಹಾಗೋದು ಅಂತ ಹೇಳ್ತಾ ಇದ್ರು. ಆ್ಯಂಡ್ ನಾವು ಯಾವುದೇ ಒಂದು ಮೆಟೀರಿಯಲ್ಸ್ ಕೇಳಿದ್ರು, ಮ್ಯಾಮ್ ನಮಗೆ ಈ ರೀತಿ ಮಾಡಿಕೊಡಿ, ನಮಗೆ 1 ಮಾರ್ಕ್ ಕ್ವಶನ್ ಕಲೆಕ್ಟ್ ಮಾಡಿಕೊಡಿ ಅಂತ ಹೇಳಿದ್ರು, ಅವ್ರು ಮಾಡಿಕೊಡ್ತಿದ್ರು. ಎಷ್ಟೇ ಒಂದು ಟಯರ್ಡ್ ಆಗಿದ್ರು ಅವ್ರು ನಮಗೋಸ್ಕರ ಯಾವುದೇ ಒಂದು ಕಾನ್ಸೆಪ್ಟನ್ನು ಬಿಟ್ಕೊಡ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್. ನಾವು ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಲಾಂಗ್ ವಿತ್ ಸ್ಟಡೀಸ್ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ HM ಸಪೋರ್ಟ್ ಕೂಡ, ಅವರು ಕೂಡ ಎಂಡ್ ತನಕ ನಮಗೆ ಅಂದರೆ ಕಾಲ್ ಮಾಡ್ತಾಯಿದ್ರು. ನಾವು ರಜೆಯಲ್ಲಿ ಅಂದರೆ ನಮಗೆ ರಜೆ ಕೊಟ್ಟಿದ್ರು 1 ವಾರ, ಅಲ್ಲಿ ಕೂಡ ಕಾಲ್ ಮಾಡಿ ಹೇಗೆ ಓದ್ತಾ ಇದ್ರೆ, ನಮ್ಮ ಸ್ಟಡೀಸ್ ಹೇಗಾಗ್ತಿದೆ, ಹೀಗೆ ಓದಿ, ಈ ರೀತಿ ಇದನ್ನೆಲ್ಲ ಕವರ್ ಮಾಡ್ಕೊಳ್ಳಿ ಅಂತ ತುಂಬ ಗೈಡ್ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಐ ಥಿಂಕ್ ವಾಣಿ ಈಸ್ ಬೆಸ್ಟ್. ಇನ್ನೊಂದು, ನೀವು ಕೇವಲ ಓದಲಿ ಮಾತ್ರ ಅಲ್ಲ, ಮಲ್ಟಿ ಟ್ಯಾಲೆಂಟ್ ಅಂತ ಹೇಳಿದರು. ಸೊ ಯಾವ್ಯಾವದಲ್ಲಿ ಅಲ್ಲಿದ್ದೀರಾ, ಯಾವ್ಯಾವ ಲೈನಿಗೆಲ್ಲ ಹೋಗುವಂತಾರೆ? ಅಂದರೆ ಆ ರೀತಿ ಏನಿಲ್ಲ. ಡ್ಯಾನ್ಸ್ ಅಂದರೆ ಡ್ಯಾನ್ಸಿಗೆ ಕೂಡ ಇಲ್ಲಿ ಅಂದರೆ ನಾನು ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗಿ ಡ್ಯಾನ್ಸ್ ಕಲೀಲಿಲ್ಲ. ಇಲ್ಲಿ ನಮಗೆ ಸ್ಕೂಲಲ್ಲಿ ಆಪರ್ಚುನಿಟೀಸ್ ಕೊಡ್ತಾಯಿದ್ರು. ಚಿಕ್ಕ ವಯಸ್ಸಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳೆಲ್ಲ ಕರ್ಕೊಂಡು ಹೋಗ್ತಿದ್ರು. ಸೊ ಡ್ಯಾನ್ಸಲ್ಲಿ ಸ್ವಲ್ಪ ಅಭಿರುಚಿ ಇದೆ ಅಂತ ಹೇಳ್ಬೋದು. ಮತ್ತು ಕನ್ನಡ ಭಾಷಣ ಕೂಡ ನಾನು ಪ್ರತಿಭಾ ಕಾರಂಜಿಲೆಲ್ಲ ಹೋಗ್ತಾ ಇದ್ದೆ. ಅಲ್ಲಿ ಕೂಡ ನಮ್ಮ ಟೀಚರ್ಸ್, ನೀನು ಹೋಗು, ನಿನಗೆ ಫಸ್ಟ್ ಪ್ರೈಸ್ ಬರ್ತದೆ, ನಮಗೆ ಗೊತ್ತಿದೆ, ನನ್ನನ್ನೇ ಕಳಿಸ್ತಾ ಇದ್ರು. 1 ಡೇ ಪ್ರಿಪರೇಷನ್ ಇದ್ದರು, ನಿಂದು ಆಗ್ತದೆ ಅಂತ ಹೇಳಿ ಕಳಿಸ್ತಾ ಇದ್ರು. ಸೊ ಡೆಫಿನೆಟ್ಲಿ ನನಗೇನಾದ್ರು ಈಗ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇದ್ದೇನೆ ಅಂತ ಹೇಳಿದರೆ ಅದಕ್ಕೊಂದು ರೀಸನ್ ಟೀಚರ್ಸ್.
ಈಗ SSLC ನೆಕ್ಸ್ಟ್ PUC ಇರುವಂಥದ್ದು, ಅದು ಕೂಡ ದೊಡ್ಡ ಸ್ಟೇಜ್ ಅದು. ಸೊ ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದಿದೆ? ನಾನು ಸೈನ್ಸಲ್ಲಿ PCMB ತೊಗೊಳ್ಬೇಕಂತ ಇದ್ದೇನೆ, ಅಂದರೆ ಮೆಡಿಕಲ್ಲಿಗೆ ಪ್ರಿಪೇರ್ ಆಗೋದಂತ. ಆ್ಯಂಡ್ ಅಫ್ಕೋರ್ಸ್ ನನ್ನ ಪೇರೆಂಟ್ಸ್ ಸಪೋರ್ಟ್ ಬಗ್ಗೆ ಹೇಳಲೇಬೇಕು ನಾನು. ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ. ನಾನು ಅಂದರೆ ಕೋಚಿಂಗ್ ಹೋಗ್ತಾ ಇದ್ದೆ ಪೈ ಅಕಾಡೆಮಿ ಬೆಳ್ತಂಗಡಿಯಲ್ಲಿ. ನಾನು ಅಂದರೆ ಹಠ ಮಾಡಿ ಅಮ್ಮ ನನಗಲ್ಲಿ ಸೇರಿಸಲೇಬೇಕು ಅಂತ ಹೇಳಿದ್ದಕ್ಕೆ, ನಾನು ಹೇಳಿದ್ದಕ್ಕೆ ಸೇರಿಸಿದ್ರು ಅಮ್ಮ. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರೂ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಸ್ಟಾರ್ಟಿಂಗಿಂದ ಎಂಡ್ ತನಕ. ನಾನು ನೈಟ್ ಎಷ್ಟೇ ಓದ್ತಾ ಇದ್ರು, ಕೂತ್ಕೊಳ್ತಾ ಇದ್ರು. ಆ್ಯಂಡ್ ನಾನು ಏನೇ ಕೇಳಿದ್ರು, ನನಗೆ ಈ ಜೆರಾಕ್ಸ್ ಬೇಕು, ಅಷ್ಟು ಜೆರಾಕ್ಸ್ ಬೇಕು, ಜೆರಾಕ್ಸಿಗೆ ಇಡೀ ವರ್ಷ ನಾನು ಕಾಳಗಳಿದ್ದೆ. ಅದಕ್ಕೂ ಕೂಡ ಏನು ಇಲ್ಲ ಬೇಡ ಆ ರೀತಿ ಏನೂ ಹೇಳ್ತಾ ಇರಲಿಲ್ಲ, ಎಲ್ಲ ತೆಗೆದುಕೊಡ್ತಾ ಇದ್ರು. ನಾನು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳಿಬಿಡ್ತಿದ್ರು ಅವರು. ಸೊ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ, 10th ಸ್ಟಾರ್ಟಿಂಗಿಂದ ಹಿಡಿದು 10th ತನಕ. ಈಗ ಎಕ್ಸಾಮ್ ಆಗಿ ಅಂದರೆ ಸೈನ್ಸ್ ಎಕ್ಸಾಮ್ ಆಗೆಲ್ಲ ಸ್ವಲ್ಪ ಡಿಪ್ರೆಷನ್ ಆಗಿದೆ, ನನಗೆ 4 ಮಾರ್ಕ್ಸ್ ಹೋಗ್ತದೆ ಅಂತ ಗೊತ್ತಿತ್ತು. ಸೊ ಆ ಟೈಮಲ್ಲೆಲ್ಲ ಇಲ್ಲ ನೀನು ಇನ್ನೂ ಎಕ್ಸಾಮ್ಸ್ ಇದೆ, ನಿಂದ ಆಗ್ತದೆ ಅಂತೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಪ್ಪ ಅಮ್ಮ ತಮ್ಮ ಕೂಡ, ಅಜ್ಜಿ ಕೂಡ. ಸೊ ಒಂದು ಹೋಲ್ ಫ್ಯಾಮಿಲಿ ಸಪೋರ್ಟ್ ಇತ್ತು. ಅದು ಹಾಗೆ ಸ್ಕೂಲಲ್ಲಿ ಸಪೋರ್ಟ್ ಇತ್ತು. ನನ್ನ ಟೀಚರ್ಸ್ ನನ್ನ ಮೇಲೆ ಒಂದು ಸ್ವಲ್ಪ ಜಾಸ್ತಿ ನಂಬಿಕೆ ಇಟ್ಕೊಂಡಿದ್ರು. ಸೊ ಐ ಥಿಂಕ್ ಐ ಹ್ಯಾವ್ ಉಳಿಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನೆಕ್ಸ್ಟ್ ನೀವು ಈಗ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ, ಮಾರ್ಕ್ಸೇ ಮೇನ್, ನಮಗೆ ಬೇರೆ ಏನೂ ಇಲ್ಲ ಅಂತ. ಸೊ ಕೆಲವೊಂದು ಸಲ ಅವರನ್ನು ಎಕ್ಸ್ಪೆಕ್ಟಿಗೆ ಮೀರಿ ಮಾರ್ಕ್ಸ್ ಬಂದಿರೋದಿಲ್ಲ ಅಥವಾ ಫೇಲ್ ಆಗಿದೆ ಅಂಥವ್ರು ಕೂಡ ಒಂದು ನಾವು ಪಾಯಿಂಟ್ ಹೇಳಬೇಕು. ಬಿಕಾಸ್ ನಾವು ಕೂಡ ಹೆಚ್ಚಾಗಿ ಹೈಲೈಟ್ ಮಾಡೋದು ರಿಸಲ್ಟಲ್ಲಿ ಟಾಪ್ ಬಂದಂಥವ್ರು, ಬಟ್ ನಮಗೆ ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಇದ್ರ ಬಗ್ಗೆ ನೀವು ಒಂದು ಪಾಯಿಂಟ್ ಏನು ಹೇಳ್ತೀರಾ? ಅಂದರೆ ಎಸ್, ಮಾರ್ಕ್ಸ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಆದರೆ ಇದು ಅಂದರೆ 10th ಒಂದು ಫಸ್ಟ್ ಸ್ಟೇಜ್ ಅಂತೆ ನಮಗೆ ಒಂದು ಅಚೀವ್ಮೆಂಟಿಗೆ. ಸೊ ಈಗ ಏನಾದರೂ ಕಡಿಮೆ ಮಾರ್ಕ್ಸ್ ಬಂದರು ಅಂದರೆ ವಿ ಹ್ಯಾವ್ ದಿ ಅಪಾರ್ಚುನಿಟಿ ಟು ಇಂಪ್ರೂವ್ಮೆಂಟ್. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಚಂದ ಮಾಡಿ ಓದಿ ಫುಲ್ ಕಾನ್ಫಿಡೆನ್ಸಿಂದ ಜಾಸ್ತಿ ಮಾರ್ಕ್ ಬರಲಿಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಮಾರ್ಕ್ಸ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಅಟ್ಲೀಸ್ಟ್ ಒಂದು ಅಪ್ಪ ಅಮ್ಮನಿಗೋಸ್ಕರ ಖುಷಿ ಆಗಲಿಕ್ಕೋಸ್ಕರ ಅದು ಮಾಡಲೇಬೇಕು. ಓಕೆ ಓಕೆ SSLC ನಿಮ್ಮನ್ನು ಇಂಟರ್ವ್ಯೂ ಮಾಡಾಗಿದೆ. ನೆಕ್ಸ್ಟ್ PUCಯಲ್ಲಿ ಕೂಡ ಇದೇ ಥರ ಬಂದು ನಿಮ್ಮನ್ನು ನೀವು ನಮಗೆ ವೇಟ್ ಮಾಡೋದು, ನಾವು ನಿಮಗೆ ವೇಟ್ ಮಾಡೋ ಥರ ಮಾಡಿ ಒಳ್ಳೆಯ ರ್ಯಾಂಕನ್ನು ಬಂದು ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ. ಎಸ್, ಇದಿಷ್ಟು ಪ್ರಾಪ್ತಿ ಅಂತ ಹೇಳುವಂಥ ಮಾತು. ಇದೀಗ ಅವರು ನಮ್ಮ ಸ್ಟೇಟಿಗೆ 6ನೇ ರ್ಯಾಂಕ್ ಪಡೆದಿದ್ದಾರೆ. 625ಕ್ಕೆ 620 ಅಂಕವನ್ನು ಪಡೆದು ವಾಣಿಗೆ ಹೆಮ್ಮೆಯ ಸ್ಟೂಡೆಂಟ್ ಆಗಿ ಇಲ್ಲಿ ನಿಂತಿರುವಂಥದ್ದು. ಇದೀಗ ನಮ್ಮ ಜೊತೆ HM ಇದ್ದಾರೆ. ವಾಣಿ ಇದಕ್ಕೆ ಹೈಸ್ಕೂಲಿಗೆ ಒಟ್ಟು 100% ರಿಸಲ್ಟ್ ಬಂದಿರುವಂಥದ್ದು. ಸೊ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಸಂಸ್ಥೆ ಪ್ರಾರಂಭವಾದಿಂದ ನಾವು SSLCಯಲ್ಲಿ 100% ಫಲಿತಾಂಶವನ್ನು ಪಡಿತಾ ಇದ್ದೆವು. ಕೆಲವು ವರ್ಷ ಮಿಸ್ ಆಗಿತ್ತು, ಕಳೆದ ವರ್ಷ ಮಿಸ್ ಆಗಿತ್ತು. ಸೊ ಆವಾಗ ತುಂಬ ಫೀಲ್ ಆಗ್ತಾಯಿತ್ತು, ಇನ್ನು ಒಂದು ವರ್ಷ ನಾವು ವೆಯ್ಟ್ ಮಾಡಬೇಕಲ್ಲ, ನಾವು ಈ ಒಂದು 100% ಬಂದಾಗ ಏನು ನಾವು ನಮ್ಮ HM ಮತ್ತು ಎಲ್ಲ ನಾವು ಶಿಕ್ಷಕರು ಮತ್ತು ಶಿಕ್ಷಕೇತರವರಿಂದ ಮತ್ತು ನಮ್ಮ ಪೇರೆಂಟ್ಸ್ ಎಲ್ಲ ನಾವು 100% ಬಂದು ತುಂಬ ಖುಷಿ ಪಡ್ತಾ ಇದ್ದೆವು. ಸೊ ಈ ವರ್ಷ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆವು 100% ಬರ್ತದೆ ಅಂತೇಳಿ. ನಾನು ತುಂಬ ಕಾನ್ಫಿಡೆಂಟ್ ಇದ್ದು ಅದರಿಂದ 100% ಬಂದಿದೆ. ಅದರ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲೂ 6ನೇ ರ್ಯಾಂಕ್ ಬಂದಿರೋದು ನಮಗೆ ತುಂಬ ಖುಷಿಯಾಗಿರ್ತದೆ. ಓಕೆ ಸರ್, ಈಗ ಒಟ್ಟು ಇಲ್ಲಿ ಟಾಪರ್ ಅಂತ ಹೇಳಿದರೆ ಪ್ರಾಪ್ತಿ ಅವರು, ಅವ್ರ ಬಗ್ಗೆ ನೀವೇನು ಹೇಳಿ? ಪ್ರಾಪ್ತಿ ನಮ್ಮ ಶಾಲೆಯಲ್ಲಿ LKGಯಿಂದ 10ನೇ ತನಕ ನಮ್ಮಲ್ಲೇ ಕಲಿತಂಥ ಒಂದು ಟ್ಯಾಲೆಂಟೆಡ್ ಹುಡುಗಿ. ಬರೀ ಕಲಿಕೆಯೊಂದಿಗೆ ಕಲಿಕೆಯೇತರ ಚಟುವಟಿಕೆ, ಡ್ಯಾನ್ಸ್ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಅಥವಾ ಬರವಣಿಗೆ ಆಗ್ಬೋದು, ಪ್ರತಿಯೊಂದು ಯಾವುದೇ ಒಂದು ಶಾಲೆಯ ಆ್ಯಕ್ಟಿವಿಟಿ ಇದ್ದರೂ ಅದರಲ್ಲಿ ತುಂಬ ಒಂದು ಮುತುವರ್ಜಿಯಿಂದ ಅವಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ಲು ಮತ್ತು ರಾಜ್ಯ ಮಟ್ಟ ತನಕ ಅವಳು ಪ್ರಶಸ್ತಿಯನ್ನು ಪಡ್ಕೊಂಡಿದ್ಲು. ಒಂದು ಟ್ಯಾಲೆಂಟೆಡ್ ಹುಡುಗಿ. ಮತ್ತು ನಾವು ಅವಳ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, 625 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ಪರೀಕ್ಷೆ ಆದ ನಂತರ ನನಗೆ 623 ಬರ್ತಾಯಿದೆ ಸರ್ ಅಂತ ಅವಳು ಹೇಳಿದ್ಲು. ಬಟ್ ಇವತ್ತು 620 ಬಂದಿದೆ. ನಿಜವಾಗಿ ರಾಜ್ಯ ಮಟ್ಟದಲ್ಲಿ ಇವತ್ತಿನ ಈ ಅಂಕಗಳು ನೋಡಿ ಅತ್ಯುತ್ತಮವಾದಂಥ ಅಂಕವನ್ನು ಪಡ್ಕೊಂಡಿದ್ದಾಳೆ. ಅವಳಿಗೆ ಪ್ರಪ್ರಥಮವಾಗಿ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ವಾಣಿ ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ? ವಾಣಿ ಸಂಸ್ಥೆ ಅಂದರೆ ನಾನು ತುಂಬ ಅಭಿಮಾನ ಮತ್ತು ನಾನು ತುಂಬ ಇಷ್ಟಪಡುವಂಥ ಒಂದು ಸಂಸ್ಥೆ. ಯಾಕೆಂದರೆ ನನ್ನ ಜೀವನವನ್ನು ರೂಪಿಸಿದ ಜೊತೆ ನಮ್ಮಲ್ಲಿ ಹಲವಾರು ಜನರ ಜೀವನವನ್ನು ರೂಪಿಸಿರುವಂಥ ಸಂಸ್ಥೆ. ಪ್ರಥಮವಾಗಿ ನನ್ನ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಈ ಸಂಸ್ಥೆಯಲ್ಲಿ ಇನ್ನಷ್ಟು ವರ್ಷ ನಾನು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೀಗ ನಮ್ಮ ಇಂಗ್ಲೀಷ್ ಟೀಚರ್ ಇದ್ದಾರೆ, ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರಂತೆ ಇಂಗ್ಲೀಷ್ ಟೀಚರ್ ಯಾವಾಗಲೂ ಕೂಡ, ಹೌದಾ?
ಶಾಲೆಯಲ್ಲಿ ನಾನು ತುಂಬ ಸ್ಟ್ರಿಕ್ಟ್ ಪಾಠದ ವಿಷಯದಲ್ಲಿ. ಸ್ಕೂಲ್ ಕ್ಯಾಂಪಸ್ಸಿಗೆ ಬಂದಾಗ ನಾನು ಮಕ್ಕಳಿಗೆ ತುಂಬ ಸ್ಟ್ರಿಕ್ಟ್. ಅಂದರೆ ಅವರ ಬಿಹೇವಿಯರ್ ಮೇಯ್ನಾಗಿ ನಮಗೆ ಅವರ ಬಿಹೇವಿಯರ್ ಬದಲಾಗಬೇಕು. ಯಾವತ್ತೂ ಸಹ ಮಕ್ಕಳ ಸ್ವಭಾವ ಏನು ಬದಲಾದಾಗ ಅವರ ಆಟೋಮೆಟಿಕ್ಕಾಗಿ ಅವರಿಗೆ ಅಂಕಗಳು ಬರ್ತದೆ. ಆ ರೀತಿ ನಾವು ಮಕ್ಕಳನ್ನು ನೋಡಿಕೊಳ್ತೇವೆ. ಅದು ವಾಣಿ ಸ್ಪೆಷಲ್ ನಮ್ಮದು. ನಾನಿರ್ಬೋದು, ನಮ್ಮ HM ಇರ್ಬೋದು, ನಾವು ಯಾವಾಗಲೂ ಮತ್ತೆ ಪಾಠ ಮಾಡುವಾಗ ನಾವು ನಗ್ತಾನೆ ಪಾಠ ಮಾಡ್ತೇವೆ, ಮಕ್ಕಳಿಗೆಲ್ಲ ಇಷ್ಟ ಆಗುವ ರೀತಿಯಲ್ಲಿ. ಅಲ್ಲಿ ನಾವು ಸ್ಟ್ರಿಕ್ಟಾಗಿ ಮುಖ ಉಬ್ಬಿಸಿ ಇರುವುದಿಲ್ಲ. ಆದರೆ ನಮ್ಮ ಸ್ಕೂಲ್ ರೂಲ್ಸ್ ಅಂತ ಇರ್ತದೆ, ಅದನ್ನು ಬ್ರೇಕ್ ಮಾಡಿದಾಗ ನಾವು ತುಂಬ ಸ್ಟ್ರಿಕ್ಟಾಗಿ ಇರ್ತೇವೆ. ಎಕ್ಸಾಕ್ಟಾಗಿ ಆಗಲೇ ಸಂಸ್ಥೆ ಮುನ್ನಡೆದು ಕೂಡ. ಸೊ ಈಗ ನಿಮ್ಮ ವಾಣಿ ಸಂಸ್ಥೆಯಲ್ಲಿ ಪ್ರಾಪ್ತಿ ಅನ್ನೋ ಒಂದು ಸ್ಟೂಡೆಂಟ್ ಟಾಪರ್ ಆಗಿರುವಂಥದ್ದು 6th ರ್ಯಾಂಕ್ ಸ್ಟೇಟಿಗೆ. ಆ ಸ್ಟೂಡೆಂಟ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಶಾಲೆ ಟಾಪರ್, ನಮ್ಮಲ್ಲಿ 100 ಮಕ್ಕಳಿದ್ದರು, ಎಲ್ಲರೂ ಪಾಸಾಗಿದ್ದಾರೆ. ಔಟ್ ಆಫ್ ಔಟ್ ರಿಸಲ್ಟ್. ಹಾಗೆ 2 ಮಕ್ಕಳನ್ನು ಬಿಟ್ಟರೆ ಎಲ್ಲ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ನು ತುಂಬ ಮಂದಿಗೆ ಬಂದಿದೆ. ಅದೆಲ್ಲ ನಮಗೆ ಖುಷಿ. ಹಾಗೆ ಟಾಪರ್ ಆಗಿರುವಂಥ ಪ್ರಾಪ್ತಿ, ಅವಳು ಆಲ್ರೌಂಡರ್. ಎಲ್ಲ ಪಾಠ ಕಲಿಯೋದರಲ್ಲಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅಥವಾ ಭಾಷಣ ಇರ್ಬೋದು, ಎಲ್ಲದರಲ್ಲಿ ಅವಳು ಭಾಗವಹಿಸೋ ಹುಡುಗಿ. ಯಾವುದರಲ್ಲಿ ಹಿಂಜರಿಯೋದಿಲ್ಲ. ಅವಳು ಓದಿಗಾಗಿ ಅಷ್ಟೇ ಸಮಯ ಮೀಸಲಿಡಲಿಲ್ಲ, ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸ್ತಾ ಇದ್ಲು. ಹಾಗೆ ನನ್ನ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕಿದ್ರೆ ಅವಳಿಗೆ ನಾನು ಯಾವತ್ತು ಔಟ್ ಆಫ್ ಔಟ್ ಕೊಡಬೇಕಿದ್ರೆ ನಾನು ಕೊಡಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ನಾನು ರೆಡ್ ಇಂಕಲ್ಲಿ ರೌಂಡ್ ಆಫ್ ಮಾಡ್ತಿದ್ದೆ ಅವಳ. ಬಾಕಿ ಕ್ಲಾಸಲ್ಲಿ ನಾವು ಟೆಸ್ಟ್ ಮಾಡಿದಾಗ ಮಿಡ್ ಟರ್ಮ್ ಪೇಪರ್ ಇರ್ಬೋದು, ತುಂಬ ಕರೆಕ್ಷನ್ ಮಾಡ್ತಿದ್ದೆವು. ಅವಾಗೆಲ್ಲ ಅವಳಿಗೆ ಹೇಳ್ತಿದ್ದೆ ನಾನು, ಈಗ ನೀನು ಔಟ್ ಆಫ್ ಔಟ್ ಬರಬೇಕಿದ್ರೆ ಈ ರೀತಿ ಮಾಡಬೇಕು. ಹಾಗೆ ಔಟ್ ಆಫ್ ಔಟ್ ಅಂಕ ತೆಗೆದಿದ್ದಾಳೆ ಅವಳು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ, ಎಲ್ಲ ಸಬ್ಜೆಕ್ಟಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಬೈ ಮಿಸ್ಟೇಕ್ ಏನೋ ಸೈನ್ಸಲ್ಲಿ ಸ್ವಲ್ಪ ಅಂಕ ಹೋಗಿದೆ ಅವಳಿಗೆ ಅಷ್ಟೇ. ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಬಿಹೇವಿಯರ್ ಇರುವಂಥ ಹುಡುಗಿ. ಸೊ ಈ ರಿಸಲ್ಟ್ ಬಗ್ಗೆ ಫುಲ್ ಖುಷಿಯಾಗಿದೆ. ತುಂಬ ಖುಷಿಯಾಗಿದ್ದೇವೆ. ನಾವು ತುಂಬ ವರ್ಷದಿಂದ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಮತ್ತು ಓವರಾಲ್ ನಮ್ಮ ಸ್ಕೂಲ್ ರಿಸಲ್ಟ್ A ಗ್ರೇಡ್ ಬರಬೇಕು, A+ ಬರಬೇಕು. ಯಾವತ್ತೂ ಸಹ ನಮ್ಮ ಸ್ಕೂಲ್ ರಿಸಲ್ಟ್ ಎವರೇಜ್ ವೈಸ್ 89 ಇರ್ತಿತ್ತು. ನಮಗೆ 90 ಅಬೋವ್ ಬರಲೇಬೇಕುತ್ತಿತ್ತು. ಅದು ಈ ಸರ್ತಿ ನಾವು ಅದನ್ನು ಅಚೀವ್ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ತುಂಬ ಖುಷಿ ಉಂಟು. ಮತ್ತು ಇಲಾಖಾ ವತಿಯಿಂದ 13 ಅಂಕಗಳು ಪಾಸ್ ಮಾರ್ಕ್ ತಿದ್ದರು. ನಮ್ಮ ಟಾರ್ಗೆಟ್ ಏನಿದ್ರು, ನಮ್ಮ ವಿದ್ಯಾರ್ಥಿಗಳೆಲ್ಲರೂ 35 ಅಂಕದ ಮೇಲೆ ತೆಗೆದೇ ಪಾಸ್ ಆಗಬೇಕು. ನಮ್ಮ ಲಾಸ್ಟ್ ಸ್ಕೋರರ್ ಸಹ ಎಲ್ಲ ಸಬ್ಜೆಕ್ಟಲ್ಲಿ 30 ಅಬೋವ್ ತೆಗೆದು ಪಾಸ್ ಆಗಿದ್ದಾರೆ. ಅದೊಂದು ತುಂಬ ಖುಷಿ. ನಾವೇನೋ ಇಲಾಖೆ ನಮಗೆ ಲಿಬರಲ್ ಮಾಡಿದೆ ಆ ಹಂತಕ್ಕೆ ನಾವು ಮಕ್ಕಳನ್ನು ನಿಲ್ಲಿಸಲಿಲ್ಲ. ನಾವು ಮಕ್ಕಳ ಎಷ್ಟು ಅವರ ಲೆವೆಲ್ ರೀಚ್ ಆಗಲಿಕ್ಕೆ ಸಾಧ್ಯ ಉಂಟು ಅಷ್ಟೇ ಎಫರ್ಟ್ ಎಲ್ಲ ಟೀಚರ್ ಹಾಕಿದ್ದೇವೆ. ಆ ರೀತಿಯ ರಿಸಲ್ಟನ್ನು ನಾವು ಗಳಿಸಿಕೊಂಡಿದ್ದೇವೆ. ಥ್ಯಾಂಕ್ ಯು. ಪ್ರೈಮರಿ ಸೆಕ್ಷನ್ನ ಟೀಚರ್ ನೀವು. ಓಕೆ, ಏನು ಹೇಳ್ತೀರಾ ಮೇಡಮ್ ನಮ್ಮ ಸಂಸ್ಥೆ ಬಗ್ಗೆ? ಈ ಸಲ 100% ರಿಸಲ್ಟ್ ಬಂದಿದೆ SSLCಯಲ್ಲಿ, PUCಯಲ್ಲಿ ಕೂಡ ಹಾಗೆಯೇ ಓವರಲ್ ಆಗಿ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು. ನನಗೆ ಬಹಳ ಖುಷಿ ಅನ್ನಿಸ್ತದೆ. ಅಂದರೆ ಅವಳು ಸಣ್ಣದಿರುವಾಗಲೇ, ಅಂದರೆ LKG ಇಂದ 10th ವರೆಗೆ ನಮ್ಮಲ್ಲೇ ಓದಿದ್ದಾಳೆ. ಹಾಗಾಗಿ ನಮಗೆ ಬಹಳ ಖುಷಿ ಅನ್ನಿಸ್ತಿದೆ. ಅಂದರೆ ಎಲ್ಲ ವಿಷಯಗಳಲ್ಲಿ ಕೂಡ ಅಷ್ಟೇ, ಸ್ಪೀಚಲ್ಲಿ ಇರ್ಬೋದು, ಡ್ಯಾನ್ಸಲ್ಲಿ ಇರ್ಬೋದು. ಹಾಗಾಗಿ ಅವಳೇ ಟಾಪ್ ನಮ್ಮ ಸ್ಕೂಲಲ್ಲಿ. ಹಾಗೆ ಬಹಳ ಖುಷಿ. ನನಗೆ ನಿನ್ನೆ ನ್ಯೂಸಲ್ಲಿ ನೋಡುವಾಗಲೇ ಇವತ್ತು SSLC ರಿಸಲ್ಟ್ ಅಂತ ನೋಡಿದ್ದೆ. ಆವಾಗ ತಕ್ಷಣ HM ಸರ್ಗೆ ಕಾಲ್ ಮಾಡಿದ್ದೆ. ಸರಿ, ಅವ್ರು ನ್ಯೂಸ್ ನೋಡಿರಲಿಲ್ಲ. ಹಾಗಾಗಿ ಅವ್ರಿಗೆ ಹೇಳಿದ ಮೇಲೆ ಇವತ್ತು ನಾವು ಅಂದರೆ 10 ಗಂಟೆಗೆ ನಾವು ಸ್ಕೂಲಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೆವು. ಫಸ್ಟಿಗೆ ನಾವು ನೋಡಿದ್ದು ಪ್ರಾಪ್ತಿಯ ರಿಸಲ್ಟ್. ಅಂದರೆ ಅವಳಿಗೆ ಅವಳು 623 ಬರ್ಬೋದು ಅಂತ ಅನಿಸ್ಕೊಂಡಿದ್ಲು. ಹಾಗಾಗಿ ಆದರೆ ಸ್ವಲ್ಪ ಏನೋ 2 ಮಾರ್ಕ್ಸ್ ಅಂದರೆ 3 ಮಾರ್ಕ್ಸ್ ಕಮ್ಮಿ ಬಂತು. ಹಾಗಾಗಿ ಸೈನ್ಸಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ಅಂದರೆ ಕನ್ನಡದಲ್ಲಿ 1 ಮಾರ್ಕ್ಸ್ ಏನೋ ಹೋಯಿತು. ಹಾಗಾಗಿ ಅಂದರೆ ಅವಳೇ ಟಾಪ್ ಬರ್ತಾಳಂತ ನಾವು ಅನ್ಸ್ಕೊಂಡಿದ್ವಿ ಮೇಡಮ್. ಹಾಗೆ ಬಹಳ ಖುಷಿ ಅನಿಸಿತು. ನಮ್ಮ ಸ್ಕೂಲಿಗೆ ಹೆಸರು ಬಂತು, ಮ್ಯಾನೇಜ್ಮೆಂಟಿಗೆ ಒಂದು ಒಳ್ಳೆ ಹೆಸರು ತಂದಿದ್ದಾಳೆ ಅವಳು. ನಮ್ಮ ತಾಲೂಕಿಗೆ 2nd ಪ್ಲೇಸ್ ಅಂತ ಹೇಳಿ ಬಹಳ ಖುಷಿ ಅಂತ ಅನಿಸ್ತದೆ. ಎಸ್, ಈಗ ಪ್ರಾಪ್ತಿಯ ಕ್ಲಾಸ್ ಟೀಚರ್ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ರೇಷ್ಮಾ. ಓಕೆ, ಹೇಗೆ ಪ್ರಾಪ್ತಿ? ಓವರಾಲ್ ಗುಡ್ ಇದ್ಲು. ಸೈನ್ಸಲ್ಲಂತೂ ತುಂಬ ಎಫರ್ಟ್ ಹಾಕೋ ಹುಡುಗಿ ಅಂತ. ಏನು ಡೌಟ್ ಇದ್ದರೂ ಡೈಲಿ ಬಂದೆಲ್ಲ ಚೆಕ್ ಮಾಡಿದೆ. ಅದೊಂದು ಭಾರಿ ಖುಷಿ ಅನಿಸ್ತಿತ್ತು ನಮಗೂ. ನಾವು ಮಕ್ಕಳಿಂದ ಅದನ್ನು ಬಯಸೋದಲ್ವಾ. ಎವ್ರಿ ಟೀಚರ್ಸ್ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಡೈಲಿ ಬಂದು ಅದನ್ನು ಅವಳು ಮಾಡ್ತಿದ್ಲು. ಅದರಿಂದ ಒಳ್ಳೆ ಸ್ಕೋರಿಂಗಿಗೂ ಅವಳಿಗೆ ತುಂಬ ಹೆಲ್ಪ್ ಆಯಿತು ಅನಿಸ್ತದೆ. ಅವಳ ಪಿಕ್ಕಿಂಗ್ ಓಕೆ, ಯಾವುದು ಸಾಲ್ವ್ ಆಗದಿರುವಂಥದ್ದನ್ನು ಪಿಕ್ ಮಾಡಿಕೊಂಡು ಬಂದು ಕೇಳುವಂಥ ಒಳ್ಳೆಯ ನೇಚರ್ ಇದೆಲ್ಲ, ಅದು ಅವಳ ಮಾರ್ಕ್ಸ್ ತೆಗಿಲಿಕ್ಕೆ ಒಳ್ಳೆಯ ಎಫರ್ಟ್ ಹಾಕಿದ್ದಕ್ಕೂ ಒಳ್ಳೆಯ ರಿಸಲ್ಟ್ ಬಂದದ್ದು ಅದರಿಂದಾಗಿ ಹೇಳ್ತೇನೆ. ಅದು ಪ್ರತಿಯೊಬ್ಬ ಮಕ್ಕಳಲ್ಲಿ ಸಹ ಬೇಕು ಅಂತ ಹೇಳುವಂಥದ್ದು ನಾವು. ಸೊ ತಾಲೂಕಲ್ಲಿ ಕೂಡ ಇದು 2nd ಪ್ಲೇಸಲ್ಲಿ ಇದೆ ವಾಣಿ. ಹೌದು ಹೌದು. ಓವರಾಲ್ ಮಕ್ಕಳೆಲ್ಲ ಒಳ್ಳೇದು ಮಾಡಿದ್ದಾರೆ. ಈ ಸಲದ ರಿಸಲ್ಟ್ ನಮಗೆ ತುಂಬ ಖುಷಿ ತಂದಿದೆ, ಮಕ್ಕಳ ಎಫರ್ಟ್ಸ್.
95+ ಒಳ್ಳೆ ಮಕ್ಕಳು ತಂದಿದ್ದಾರೆ ಅದನ್ನು, ಅದರಿಂದ ಖುಷಿ ಇದೆ ನಮಗೆ. ವಾಣಿ ವಿದ್ಯಾಸಂಸ್ಥೆಯಲ್ಲಿ ಯಾವತ್ತೂ ಕೂಡ ರಿಸಲ್ಟ್ ಬೆಸ್ಟ್ ಇರುತ್ತೆ. ಕಳೆದ ವರ್ಷ 100% ಬಂದಿಲ್ಲ, ಸ್ವಲ್ಪ ಬೇಜಾರಾಗಿತ್ತು. ಆದರೆ ಈ ವರ್ಷ 100ಗೆ 100% ರಿಸಲ್ಟ್ ಇಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಬಹಳ ಹ್ಯಾಪಿಯಿಂದ, ಬಹಳ ಖುಷಿಯಿಂದ, ಹೆಮ್ಮೆಯಿಂದ ಪ್ರಾಪ್ತಿ ಬಗ್ಗೆ ಮಾತನಾಡ್ತಿದ್ದಾರೆ. ವನಿಷ್ಠತೆ ಶ್ರೇಯ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.